ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಮತ್ತು ಪುತ್ತೂರು ಅಕ್ವಾಟಿಕ್ ಕ್ಲಬ್ ಆಶ್ರಯದಲ್ಲಿ ಪುತ್ತೂರಿನ ಡಾಕ್ಟರ್ ಶಿವರಾಮ ಕಾರಂತ ಬಾಲವನದಲ್ಲಿ 4 ದಿನಗಳ ಕಾಲ ನಡೆಯಲಿರುವ ರಾಜ್ಯ ಮಟ್ಟದ 19ನೇ ಶಾರ್ಟ್ ಕೋರ್ಸ್ ಈಜು ಸ್ಪರ್ಧೆಯ ಉದ್ಘಾಟನಾ ಸಮಾರಂಭವು ನಡೆಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ರಾಷ್ಟ್ರಮಟ್ಟದ ಈಜುಪಟುಗಳನ್ನು ಸಿದ್ಧಪಡಿಸುತ್ತಿರುವ ಜಿಲ್ಲೆಯ ಪ್ರತಿಷ್ಠಿತ ಈಜುಕೊಳವೆಂದು ಹೆಸರು ಪಡೆದಿರುವ ಬಾಲವನ ಈಜುಕೊಳದ ಸೌಲಭ್ಯಗಳ ಅಭಿವೃದ್ಧಿಗೆ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಅನುದಾನ ನೀಡಲಾಗುವುದು. ಪುತ್ತೂರಿನ ಈಜುಕೊಳವು ಇಲ್ಲಿನ ಪ್ರಧಾನ ತರಬೇತುದಾರ ಪಾರ್ಥ ವಾರಣಾಸಿ ಮತ್ತು ಕ್ಲಬ್ನ ಅಧ್ಯಕ್ಷೆ ಪ್ರತಿಮಾ ಹೆಗ್ಡೆ ನೇತೃತ್ವದಲ್ಲಿ ಉತ್ತಮ ಈಜುಪಟುಗಳನ್ನು ದೇಶಕ್ಕೆ ಕೊಡುಗೆ ನೀಡಿದೆ ಎಂದು ಸಂಸದ ನಳಿನ್ ಶ್ಲಾಘಿಸಿದರು. ಖಂಡಿತವಾಗಿ ಇದಕ್ಕೆ ಬೇಕಾಗಿರತಕ್ಕಂಥ ಸಹಕಾರ ನಾನು ನಿಮಗೆ ಲೈಟ್ನ ವ್ಯವಸ್ಥೆಗಳು ಏನಿದೆ ಅದರ ಮಾಹಿತಿ ಕೊಡಿ. ಪೂರ್ಣವಾಗಿರ್ತಕ್ಕಂಥದ್ದು ನಾನು ಈಗಾಗಲೇ ಹೇಳಿದ್ದೇನೆ. ಅದೊಂದು ಪೂರ್ಣ ಸಹಕಾರವನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾ, ಇದು ನಮ್ಮ ಜಿಲ್ಲೆಗೆ ಹೆಮ್ಮೆ. ಯಾಕೆಂದರೆ ನಾನು ಹೇಳಿದಲ್ಲ, ಮಂಗಳೂರಲ್ಲಿ ಇದೆ 2-3 ಸ್ವಿಮ್ಮಿಂಗ್ ಪೂಲ್ಗಳಿದೆ. ಆದರೆ ಮಂಗಳೂರಿನ ಜನತೆ ಇವತ್ತು ಪುತ್ತೂರಿಗೆ ಬರ್ತಾರೆ, ಮೈಸೂರಿನಿಂದ ಜನತೆ ಪುತ್ತೂರಿಗೆ ಬರ್ತಾರೆ. ಯಾಕೆ ಹೇಳಿದ್ರೆ ಇಲ್ಲಿರ್ತಕ್ಕಂಥ ತರಬೇತಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಿದೆ. ಹಾಗಾಗಿ ಇದು ಬೆಳವಣಿಗೆ ಆಗಬೇಕು. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ರಾಜ್ಯ ಮಟ್ಟದ ಈ ಕ್ರೀಡಾಕೂಟಕ್ಕೆ ಶುಭಾಶಯಗಳನ್ನು ಸಲ್ಲಿಸ್ತಾ ಬಂದಿರತಕ್ಕಂಥ ಎಲ್ಲ ಸ್ಪರ್ಧೆಗಳನ್ನು ಉದ್ಘಾಟಿಸಿದ ಪುತ್ತೂರು ಸಹಾಯಕ ಕಮಿಷನರ್ ಮತ್ತು ಬಾಲವನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್.ಕೆ. ಕೃಷ್ಣಮೂರ್ತಿ ಮಾತನಾಡಿ, ಕಾರಂತರ ಪ್ರಯೋಗ ಭೂಮಿ ಬಾಲವನಕ್ಕೆ ಶ್ರೇಷ್ಠ ಸ್ಥಾನ ಇದೆ. ಇಲ್ಲಿ ಈಜುಕೊಳಕ್ಕೆ ಉತ್ತಮ ಹೆಸರಿದೆ. ಈಜುಕೊಳವನ್ನ ಆಧುನೀಕರಿಸಲು 9 ಲಕ್ಷ ರೂಪಾಯಿ ವೆಚ್ಚವನ್ನ ಮಾಡಲಾಗಿದೆ. ಬಾಲವನ ಈಜುಕೊಳವನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಬಹಳ ಮುಖ್ಯವಾಗಿ ಇದನ್ನ ನಾನು ಆಗಾಗ್ಗೆ ನೋಡ್ತಾ ಇದ್ದಾಗ ಕೆಲವು ಕೊರತೆಗಳಿದ್ದು, ನಾನು ಬಂದು ಈಗ ಒಂದು 9-10 ತಿಂಗಳಾಯಿತು. ಇಲ್ಲಿ ಪ್ಯೂರಿಫಿಕೇಶನ್ ಮತ್ತು ಪಂಪ್ ಎಲ್ಲ ಹಾಳಾಗಿತ್ತು. ಮಾನ್ಯ ಜಿಲ್ಲಾಧಿಕಾರಿಗಳು ಸೆಂಥಿಲ್ ಸರ್ ಹತ್ರ ಮಾತಾಡಿ ನನ್ನ ಹತ್ರ 17 ಲಕ್ಷ ಇತ್ತು. ಆ 17 ಲಕ್ಷದಲ್ಲಿ 9.5 ಲಕ್ಷವನ್ನು ಮೊನ್ನೆ ಅದನ್ನು ಟೆಂಡರ್ ಕರೆದು ಕೆಲಸವನ್ನು ಮುಗಿಸಿ ಪ್ಯೂರಿಫಿಕೇಷನ್ ಮತ್ತು 4 ಪಂಪ್ಗಳನ್ನು 4 ಪ್ಯೂರಿಫಿಕೇಷನ್ ಮಿಷನ್ಗಳನ್ನು ಅಳವಡಿಸಲಾಗಿದೆ. ವಿತಿನ್ ಶಾರ್ಟ್ ಟೈಮ್ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇವತ್ತು ನಿಮಗೆ ಕ್ರಿಸ್ಟಲ್ ಇದು ವ್ಯೂ ಇದೆ. ಅದು ಕಾರಣ ಅವರು ಒದಗಿಸಿದಂತಹ. ಮಾಜಿ ಶಾಸಕಿ ಶಕುಂತಲಾ ಟಿ. ಶೆಟ್ಟಿ ಮಾತನಾಡಿ, 1700 ಪದಕಗಳನ್ನು ಕಳೆದ 6 ವರ್ಷಗಳಲ್ಲಿ ಬಾಲವನ ಈಜುಕೊಳದಲ್ಲಿ ತರಬೇತಿ ಪಡೆದವರು ಗಳಿಸಿದ್ದಾರೆ. ಈ ಮೂಲಕ ಪುತ್ತೂರಿನ ಈಜುಕೊಳಕ್ಕೆ ಹೆಸರು ತಂದಿದ್ದಾರೆ ಎಂದರು. ಸುಮಾರು 1700ಕ್ಕಿಂತಲೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದು ಪುತ್ತೂರಿನ ಇಷ್ಟೊಂದು ಸಣ್ಣ ಕೊಳ, ಇಷ್ಟೊಂದು ತಾಲೂಕು ಮಟ್ಟದಲ್ಲಿರುವಂತಹ ಚಿಕ್ಕ ಕೊಳದಲ್ಲಿ ಚಿಕ್ಕ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ಈ ಖ್ಯಾತಿಯನ್ನು ತಂದಿರುವುದು ಪಾರ್ಥನ ಕಾರುಬಾರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಟಿಎಸ್ಎ ಕಾರ್ಯದರ್ಶಿ ಸತೀಶ್ ಕುಮಾರ್ ಎಂ, ಕೆಎಸ್ಎ ಉಪಾಧ್ಯಕ್ಷ ವಿಜಯ ರಾಘವನ್ ಪಾಲ್ಗೊಂಡಿದ್ರು. ವೇದಿಕೆಯಲ್ಲಿ ಕೃಷ್ಣಮೂರ್ತಿ ವಾರಣಾಸಿ, ಅಶ್ವಿನಿ ಕೃಷ್ಣಮೂರ್ತಿ, ಎಂಪಿ ನಾಗರಾಜ್, ಬಾಲವನ ಈಜುಕೊಳ ಸಮಿತಿ ಅಧ್ಯಕ್ಷ ಸವಣೂರು ಕೆ. ಸೀತಾರಾಮರೈ, ಪುತ್ತೂರು ಅಕ್ವಾಟಿಕ್ ಕ್ಲಬ್ ಅಧ್ಯಕ್ಷೆ ಪ್ರತಿಮಾ ಹೆಗ್ಡೆ, ನವೀನ್ ಕುಲಾಲ್ ಉಪಸ್ಥಿತರಿದ್ದರು. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.